ನವರಾತ್ರಿ ಎನ್ನುವುದಕ್ಕೆ ಇರುವಂತಹ ಬೇರೆ ಬೇರೆ ವಿಶೇಷ ವಿಚಾರಗಳನ್ನು ನಾವು ಅರಿಯುವಂಥದ್ದು ಬಹಳ ಮುಖ್ಯ. ನವರಾತ್ರಿ ದೇವಿಯ ಆರಾಧನೆಯ ಪರ್ವಕಾಲ ಎನ್ನುವ ಹಾಗೆ ಬೇರೆ ಎರಡು ಆಯಾಮಗಳನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು. ಒಂದು, ನವರಾತ್ರಿಯ ವಿಶೇಷ ಸಂದರ್ಭ ಎನ್ನುವಂಥದ್ದು ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ಮಹಾಕಾವ್ಯಗಳೆನಿಸಿಕೊಂಡ ಶ್ರೀಮದ್ ರಾಮಾಯಣ ಮತ್ತು ಶ್ರೀಮದ್ ಮಹಾಭಾರತಕ್ಕೂ ಕೂಡ ಸಂಬಂಧ ಇರುವಂಥದ್ದು. ಹೇಗೆ ಅಂತ ಕೇಳಿದರೆ, ಇಡೀ ರಾಮಾಯಣದ ನಿರ್ಣಾಯಕವಾದ ಹಂತವಾಗಿರುವ ರಾವಣ ಶಮನ, ರಾವಣ ಸಂಹಾರ, ಈ ರಾವಣ ಸಂಹಾರವನ್ನು ಶ್ರೀರಾಮಚಂದ್ರನು ಮಾಡಿರುವಂತಹ ದಿನ ಅದು ನವರಾತ್ರಿ, ಅದರಲ್ಲೂ ದಶಮಿಯ ದಿನ, ಕೊನೆಯ ದಿನ. ಹಾಗಾಗಿ ಅದು ವಿಜಯೋತ್ಸವವಾಗಿರುವ ವಿಜಯದಶಮಿ. ರಾವಣನ ಪ್ರತಿಕೃತಿಯನ್ನು ಉರಿಸುವಂಥದ್ದೋ ಅಥವಾ ಅದನ್ನು ಬೆಂಕಿಗೆ ಆಹುತಿ ಮಾಡಿ ಅದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿ ನಮ್ಮಲ್ಲಿರುವಂತಹ ಅಸುರಿ ಗುಣಗಳ ನಿಗ್ರಹ ಮಾಡಬೇಕಾಗಿರುವಂಥ ಅವಶ್ಯಕತೆಯನ್ನು ಸಾರಿ ಹೇಳುವ ಪ್ರಯತ್ನ ಕೂಡ ನಡೆಯುತ್ತದೆ. ಇನ್ನು ಇದು ರಾಮಾಯಣದ ಒಂದು ಕಲ್ಪನೆಯಾದರೆ, ಎರಡನೆಯದ್ದು ಮಹಾಭಾರತಕ್ಕಿರುವಂತಹ ಕಲ್ಪನೆ. ಅದರಲ್ಲಿ ಎರಡು ಆಯಾಮವನ್ನು ನಾವು ಗಮನಿಸಬಹುದು. ಒಂದು, ವನವಾಸಕ್ಕೆ ಹೋಗುವ ಸಂದರ್ಭ, ತಮ್ಮಲ್ಲಿರುವಂತಹ ಆಯುಧ ಶಸ್ತ್ರಾದಿಗಳನ್ನು ಶಮೀವೃಕ್ಷದಲ್ಲಿ ಪಾಂಡವರು ಇಟ್ಟು ಪೂಜೆ ಮಾಡಿದ್ರು ಎನ್ನುವ ಕಲ್ಪನೆಯಿಂದ ಆಯುಧ ಪೂಜೆ ಬಂತು. ಅದು ಮಹಾನವಮಿಗೆ, ಅಂದರೆ ನವರಾತ್ರಿಯ 9ನೇ ದಿನಕ್ಕೆ. ಇನ್ನು 10ನೇ ದಿನ ಯಾವುದು ಅಂತ ಕೇಳಿದರೆ, ಕೌರವ ಪಾಂಡವರ ಅತ್ಯಂತ ಭೀಕರವಾಗಿರುವಂಥ ಕುರುಕ್ಷೇತ್ರ ಯುದ್ಧ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ವಿರುದ್ಧ ಪಾಂಡವರಿಗೆ ಸಿಕ್ಕಿದ ವಿಜಯ ಅದು ನವರಾತ್ರಿಯ ಸಂದರ್ಭದಲ್ಲಿ. ಹಾಗಾಗಿ ಕೌರವರನ್ನು ಸೋಲಿಸಿದ ಪಾಂಡವರು ಗೆದ್ದು ಧರ್ಮವನ್ನು ಎತ್ತಿ ಹಿಡಿದಂತಹ ದಿನ ಕೂಡ ನವರಾತ್ರಿ. ಇಂತಹ ಎರಡು ಕಾವ್ಯೋಲ್ಲೇಖಿತವಾಗಿರುವಂತಹ ಕಥೆಗಳಿಗಿರುವ ಸಂಬಂಧಗಳನ್ನಿಟ್ಟುಕೊಂಡೇ ದೇವಿಯ ಆರಾಧನೆ ಕೂಡ ಬಹಳ ಮುಖ್ಯ ಆಗ್ತದೆ. ನವರಾತ್ರಿ 4ನೇ ದಿನ ಆರಾಧನೆ ಪಡೆಯುವಂತಹ ದೇವಿ ಕೂಷ್ಮಾಂಡಿನಿ, ಅಂದರೆ ಕೂಷ್ಮಾಂಡದಿಂದ ಬಂದವಳು. ಕೂಷ್ಮಾಂಡ ಅಂದರೆ ಏನು? ಕೂಷ್ಮಾಂಡ ಎಂಬ ಪದದ ಅತ್ಯಂತ ಸರಳ ಅರ್ಥ ಕುಂಬಳಕಾಯಿ. ಆದರೆ ಪುರಾಣಗಳಲ್ಲಿ ನಾವು ಸ್ವಲ್ಪ ಲಕ್ಷ್ಯವನ್ನು ಹರಿಸಿದರೆ, ಕೂಷ್ಮಾಂಡ ಎನ್ನುವಂತಹ ಅಸುರನನ್ನು ನವಮಿಯ ಶುಕ್ಲ ಸಂದರ್ಭದಲ್ಲಿ ಮಹಾವಿಷ್ಣು ಸಂಹಾರ ಮಾಡ್ತಾನೆ. ಆ ಸಮಯದಲ್ಲಿ ವಿಷ್ಣುವಿನಿಂದ ಹತನಾಗುವಂತಹ ಆತ ವಿಷ್ಣುವಿನ ಹತ್ರ ಮೋಕ್ಷಕ್ಕಾಗಿ ಪ್ರಾರ್ಥನೆ ಮಾಡ್ತಾನಂತೆ. ಏನೊಂದು ಪ್ರಾರ್ಥನೆ ಮಾಡ್ತಾನೆ? ನನಗೆ ಲೋಕೋಪಯೋಗಿ ಆಗುವಂಥ ಒಂದು ಭಾಗ್ಯವನ್ನು ಕರುಣಿಸು. ಆಗ ವಿಷ್ಣು, ನೀನು ಲೋಕದಲ್ಲಿರುವಂತಹ ಸಾಮಾನ್ಯ ಜನರ ಆಹಾರವಾಗಿ ಪರಿವರ್ತನೆ ಆಗಬೇಕು, ಅಂದರೆ ಒಂದು ಬಗೆಯ ತರಕಾರಿಯಾಗಿ ನೀನು ಪರಿವರ್ತನೆ ಆಗಬೇಕು. ಅಂದರೆ ಆತನ ಅಸುರನ ಮೈಯ ರೋಮಗಳಿಂದ ಕುಂಬಳಕಾಯಿಯ ಬಳ್ಳಿಗಳು ಬಂತಂತೆ. ಒಂದು ವೇಳೆ ಯಾರಾದರೂ ತರಕಾರಿಯ ಬಗ್ಗೆ ದೊಡ್ಡ ಅಧ್ಯಯನ ಸಂಶೋಧನೆಯನ್ನು ಮಾಡುವವರಿಗಿದು ಒಂದು ಒಳ್ಳೆಯ ಪುರಾಣದಲ್ಲಿರುವಂತಹ ಆಕಾರ, ಕುಂಬಳಕಾಯಿ ಉತ್ಪತ್ತಿಗಿರುವಂತಹ ಪುರಾಣೋಕ್ತವಾಗಿರುವಂತಹ ಉಲ್ಲೇಖ. ಹಾಗಾಗಿ ಕುಂಬಳಕಾಯಿಯ ನಮಗೆ ಈರುಳ್ಳಿಗೂ ಸಂಬಂಧಪಟ್ಟು ಮಹಾಭಾರತದಲ್ಲಿ ಉಲ್ಲೇಖಗಳು, ಈಗ ಬೇರೆ ಬೇರೆ ತರಕಾರಿಗಳಿಗಿರುವ ಹಾಗೆ ಕುಂಬಳಕಾಯಿಯ ಬಳ್ಳಿ ಅಸುರನ ರೋಮಗಳಿಂದ ಉತ್ಪತ್ತಿ ನಿಷ್ಪನ್ನವಾದದ್ದು ಎನ್ನುವುದು ಒಂದು ಕತೆ ಇದೆ ಅಷ್ಟೇ. ಆ ಕೂಷ್ಮಾಂಡ ಕಲ್ಪನೆ ಕೂಡ ಇದೆ. ಇಲ್ಲಿ ದೇವಿಯ ಸ್ವರೂಪದಲ್ಲಿ ಕೂಷ್ಮಾಂಡ ಎನ್ನುವಂಥದ್ದು ಕುಂಬಳಕಾಯಿಯ ಸ್ವರೂಪದಲ್ಲಿರುವಂತಹ ದೇವಿ. ಅಂದರೆ ಕುಂಬಳಕಾಯಿಯ ಆಕೃತಿ ಎನ್ನುವಂಥದ್ದಲ್ಲ, ಪಾತ್ರ ಅಂತಹದ್ದು. ಅಂದರೆ ದೇವಿ ಸಹಜ ನೋಟದಲ್ಲಿ ಜಗತ್ಪಾಲಕಿ, ಜಗಜ್ಜನನಿ, ಜಗದ್ವಂದ್ಯೆ. ಕೂಷ್ಮಾಂಡ ಎನ್ನುವ ಸ್ವರೂಪದಲ್ಲಿ ಆಕೆ ಸಿಂಹವಾಹಿನಿಯಾಗಿರ್ತಾಳೆ. ಬೇರೆ ಬೇರೆ ಅಸ್ತ್ರ ಆದಿಗಳನ್ನು ಕಮಲಾದಿಗಳನ್ನು ಇಟ್ಟುಕೊಂಡು ಸುಶೋಭಿತಳಾಗುವ ಹಾಗೆ ಆಕೆಯ ಕೈಯಲ್ಲೊಂದು ಕುಂಭ ಇರ್ತದೆ, ಅಂದರೆ ಒಂದು ಕೊಡ. ಇದು ಅಮೃತ ಕುಂಭ. ಅದರಲ್ಲಿರುವಂಥದ್ದು ಅಮೃತ ಜಲ, ಲೋಕಕ್ಕೆ ಜೀವಂತಿಕೆ, ಚೇತನತ್ವ, ಚೈತನ್ಯ ಕೊಡುವಂತಹ ಜೀವಜ್ಜಲ. ಈ ಜಲದಿಂದಲೇ ಸಂತಾನದ ಪ್ರಾಪ್ತಿಯಾಗ್ತದೆ ಎಂಬುದು ನಂಬಿಕೆ. ಹಾಗಾಗಿ ಈ ಅಂಶವನ್ನು ಮುಖ್ಯವಾಗಿಟ್ಟುಕೊಂಡು ಈ ಜೀವಜ್ಜಲ ಎಂಬುದು
ಜೀವವನ್ನು ಉತ್ಪತ್ತಿ ಮಾಡುವಂತಹ ಸಂತಾನಕ್ಕೆ ಪ್ರೇರಕವಾಗಿರುವಂತಹ ಜಲ, ಅದನ್ನು ದೇವಿಯ ಅನುಗ್ರಹದಿಂದ ಪಡೆಯಲಿಕ್ಕೆ ಸಾಧ್ಯ. ಹಾಗಾಗಿ ಜಗತ್ತಿನ ಪಾಲನೆ, ಜಗತ್ತೋತ್ಪತ್ತಿ ಏನಿದೆ, ಜಗದೋತ್ಪತ್ತಿ, ಅದಕ್ಕೆ ಈ ದೇವಿ ಮುಖ್ಯಳಾಗ್ತಾಳೆ. ಈ ಅಮೃತ ಕುಂಭದಲ್ಲಿರುವಂತಹ ಜಲ ಅದು ಮನುಷ್ಯನ ಉತ್ಪತ್ತಿಗೆ ಕಾರಣವಾಗುವಂತಹ ಸ್ತ್ರೀಗರ್ಭ. ಕುಂಬಳಕಾಯಿಯನ್ನು ಸಾಮಾನ್ಯವಾಗಿ ಕವಿಕಲ್ಪನೆಯೋ ಅಥವಾ ಶಾಸ್ತ್ರಕಾರರ ವರ್ಣನೆಯ ಪ್ರಕಾರ ಸ್ತ್ರೀಯ ಗರ್ಭಕ್ಕೆ ಹೋಲಿಸಲಾಗಿದೆ. ನಾನು ಆಗಲೇ ಹೇಳಿದೆ, ಸಾಮಾನ್ಯ ಹೆಣ್ಣಿನ ಬದುಕಿನಲ್ಲಿ ಪುತ್ರಿಯಾಗಿ, ಕಲ್ಪವಿದ್ಯೆಯನ್ನು ಪಡೆಯುವ ಬ್ರಹ್ಮಚಾರಿಣಿಯಾಗಿ, ಋತುಸ್ರಾವದ ಚಕ್ರದ ಧಾರಣೆಯನ್ನು ಮಾಡಿರುವಂತಹ ಪ್ರಾಪ್ತವಯಸ್ಕಳಾಗಿ ಆದ ನಂತರ ಸ್ತ್ರೀ ಬದುಕಿನಲ್ಲಿ 4ನೇ ಹಂತಕ್ಕೆ ಮುಖ್ಯವಾಗುವುದು ಗರ್ಭಧಾರಣೆ. ಹಾಗಾಗಿ ಕೂಷ್ಮಾಂಡ ಎನ್ನುವಂತಹ ದೇವಿಯ ಅವತರಣಿಕೆ ಏನಿದೆ, ಅದು ಒಂದು ಹೆಣ್ಣು ಗರ್ಭವನ್ನು ಧರಿಸಿರುವ ಸಂಕೇತ. ಬಹಳ ಮುಖ್ಯವಾದ ಅಂಶ ಇದು, ಗರ್ಭವನ್ನು ಧರಿಸಿರುವ ಸಂಕೇತ. ಕೂಷ್ಮಾಂಡ ಎನ್ನುವುದೇ ಬ್ರಹ್ಮಾಂಡದ ಸಂಕೇತ. ಈಕೆ ಬ್ರಹ್ಮಾಂಡವನ್ನು ಉಂಟು ಮಾಡಿದಳು ಎನ್ನುವ ಕಥೆ ಕೂಡ ಇದೆ. ಜಗತ್ತು ಸೃಷ್ಟಿಯಾಗುವುದಕ್ಕಿಂತ ಮೊದಲು ನಮ್ಗೆ ಗೊತ್ತಿದೆ, ತ್ರೈಗುಣಗಳಿರ್ತದೆ, ಸೃಷ್ಟಿ, ಸ್ಥಿತಿ, ಲಯ. ಈ ಮೂರು ಗುಣಗಳಲ್ಲಿ ಅತ್ಯಂತ ಪ್ರಾಥಮಿಕವಾದದ್ದು, ಮೂಲವಾದದ್ದು ಸೃಷ್ಟಿ, ಬ್ರಹ್ಮಾದಿದೇವ ಅಂತ ನಾವು ಹೇಳಿದ್ದೇವೆ. ಆದರೆ ಆ ಸೃಷ್ಟಿ ಇಲ್ಲದೆ ಜಗತ್ತು ಅಂಧಕಾರದಲ್ಲಿ ಪರಿತಪಿಸುವ ಸಂದರ್ಭದಲ್ಲಿ ಈ ಜಗತ್ತಿನ ಸೃಷ್ಟಿಗೆ ಬೇಕಾಗಿ ಈಶತ್ ಎನ್ನುವಂತಹ ಹಾಸ್ಯದಿಂದ ಉತ್ಪನ್ನ ಕಂಡವಳು ಕೂಷ್ಮಾಂಡಿನಿ. ಹಾಗಾಗಿ ಈಶತ್ ಹಾಸ್ಯದಿಂದ ಈ ಜಗತ್ತನ್ನು ಉಂಟು ಮಾಡಿದ ಕಾರಣ ಜಗತ್ತೋತ್ಪತ್ತಿ ಸಾಧ್ಯ ಆಯಿತು. ಬ್ರಹ್ಮಾಂಡದಲ್ಲಿ ಜೀವಜ್ಜಲ ಉಂಟಾಯಿತು, ಜೀವಸತ್ವಗಳು ಉಂಟಾಯಿತು, ಜೀವಚರಗಳು ಉಂಟಾಯಿತು, ಮನುಷ್ಯಾದಿ ಥರ ಎಲ್ಲ ಪ್ರಾಣಿಗಳ ಉತ್ಪತ್ತಿ ಸಾಧ್ಯ ಆಯಿತು. ಬ್ರಹ್ಮಾಂಡಕ್ಕಿಂತ ಮೊದಲು ಕೂಷ್ಮಾಂಡಿನಿ ಇದ್ದಳು ಎಂಬ ಉಲ್ಲೇಖಗಳಿವೆ. ಹಾಗಾಗಿ ಕೂಷ್ಮಾಂಡಿನಿ ಇಲ್ಲದೆ ಅದಕ್ಕಿಂತ ಮೊದಲು ಬ್ರಹ್ಮಾಂಡ ಇರಲಿಲ್ಲ ಎನ್ನುವ ತೀರ್ಮಾನಕ್ಕೂ ನಾವು ಬರಬಹುದು. ಇಡೀ ಜಗತ್ತಿನ ಪ್ರಾರಂಭವಾಗಿ, ಮೂಲವಾಗಿ ಮುಖ್ಯಳಾಗುವ ದೇವಿ ಕೂಷ್ಮಾಂಡಿನಿ. ಕೂಷ್ಮಾಂಡಿನಿಯ ಮುಖೇನ ಓರ್ವ ಪ್ರಾಪ್ತ ವಯಸ್ಸಿನ ಹೆಣ್ಣು ತಾಯಿತನದ ಭಾಗ್ಯವನ್ನು ಪಡೆಯುವುದಕ್ಕೆ ಗರ್ಭಧಾರಿಣಿಯಾಗಿ ನಿಂತಿರುವಂತಹ ಸ್ವರೂಪದಲ್ಲಿ ಲೌಕಿಕ ಅರ್ಥದಲ್ಲಿ ನಾವು ಪರಿಗಣಿಸಬಹುದು. ಹಾಗಾಗಿ ದೇವಿಯ ಅತ್ಯಂತ ಶ್ರೇಷ್ಠವಾಗಿರುವಂತಹ ಅವತಾರವಾಗಿರುವ ಕೂಷ್ಮಾಂಡಿನಿಯ ಮುಖೇನ ಭಕ್ತರ ನಿವೇದನೆಗಳನ್ನು ಸಮರ್ಪಿಸುವುದಕ್ಕೆ ಅವಕಾಶ ಆಗ್ತದೆ ಈ 4ನೇ ದಿನ ಕೂಷ್ಮಾಂಡಿನಿ ಎನ್ನುವ ಅವತಾರದಲ್ಲಿ.